ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲಿಗೆ ಬಂದಿದ್ದೀವಿ ನೋಡಿ, ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಿಚಡಿ ಮಾಡ್ತಾ ಇದ್ದೀನಿ ಇವತ್ತು. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮಾಟೊ, ಕೊತ್ತಂಬರಿ, ಪುದೀನ, ಇದು ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ, ಸ್ವಲ್ಪ ಧನಿಯಾ ಪೌಡರ್, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಧನಿಯಾ, ರೆಡ್ ಚಿಲ್ಲಿ, ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ. ನಾನು ಫುಡ್ ಕಲರ್ ಹಾಕ್ತೀನಿ ಇದಕ್ಕೆ ಕಿಚಡಿಗೆ, ಅದಕ್ಕೆ ಅರಿಶಿನ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಸರ್. ಟೊಮಾಟೊ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಹುರಿದು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಹುರಿದಿರೋ ಹೆಸರು ಬೇಳೆನೂ ಇದರಲ್ಲೇ ಹಾಕಿ, ಈ ಅಕ್ಕಿಲೇನೆ ಹಾಕಿ ಹೆಸರು ಬೇಳೆನ ತೊಳೆದು ಇಟ್ಕೊತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಇವಾಗ ಅಕ್ಕಿನೂ ಹೆಸರು ಬೇಳೆ ಹುರಿದು ಇಟ್ಕೊಂಡಿದ್ನಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೀಟಿಗೆ ಬಿಡ್ತೀನಿ ಇವಾಗ, 2 ಸೀಟಿಗೆ ಫ್ರೆಂಡ್ಸ್, 2 ಸೀಟಿಗೆ ಬಿಡ್ತೀವಿ. ಹೀಗೆ ಕಾಂಬಿನೇಷನ್ ಬಂದು ಚಟ್ನಿ ಫ್ರೆಂಡ್ಸ್. ಕಿಚಡಿ ಮಾಡಿದ್ರೆ ನಾವು ಚಟ್ನಿ ಹಾಕ್ತೀವಿ, ಚಟ್ನಿ ರುಬ್ತೀವಿ. ತೆಂಗಿನಕಾಯಿ, ಹಸಿರು ಮೆಣಸಿನಕಾಯಿ,
ಉಪ್ಪು, ಸ್ವಲ್ಪ ಕಡಲೆ, ಕೊತ್ತಂಬರಿ ಸೊಪ್ಪು ಇಲ್ಲ ಫ್ರೆಂಡ್ಸ್, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಕೊತ್ತಂಬರಿ ಸ್ವಲ್ಪ ಪುದೀನ ಎಲ್ಲ ಹಾಕಬೇಕು, ಸ್ವಲ್ಪ ಅದಿಲ್ಲ, ಅದಕ್ಕೆ ಇಷ್ಟು ಮಾತ್ರ ಹಾಕಿ ರುಬ್ತಾ ಇದ್ದೀನಿ ಫ್ರೆಂಡ್ಸ್. ಚಟ್ನಿ ಆಯಿತು ನೋಡಿ ಫ್ರೆಂಡ್ಸ್. ಕಿಚಡಿ ಮಾಡ್ತಾ ಇದ್ದೀನಿ ಇವತ್ತು. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮಾಟೊ, ಕೊತ್ತಂಬರಿ, ಪುದೀನ, ಇದು ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ, ಸ್ವಲ್ಪ ಧನಿಯಾ ಪೌಡರ್, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಧನಿಯಾ, ರೆಡ್ ಚಿಲ್ಲಿ, ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ. ನಾನು ಫುಡ್ ಕಲರ್ ಹಾಕ್ತೀನಿ ಇದಕ್ಕೆ ಕಿಚಡಿಗೆ, ಅದಕ್ಕೆ ಅರಿಶಿನ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ. ಟೊಮಾಟೊ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಹುರಿದು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಹುರಿದಿರೋ ಹೆಸರು ಬೇಳೆನೂ ಇದರಲ್ಲೇ ಹಾಕಿ, ಈ ಅಕ್ಕಿಲೇನೆ ಹಾಕಿ ಹೆಸರು ಬೇಳೆನ ತೊಳೆದು ಇಟ್ಕೊತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇವಾಗ ಅಕ್ಕಿನೂ ಹೆಸರು ಬೇಳೆ ಹುರಿದು ಇಟ್ಕೊಂಡಿದ್ನಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೀಟಿಗೆ ಬಿಡ್ತೀನಿ ಇವಾಗ, 2 ಸೀಟಿಗೆ ಫ್ರೆಂಡ್ಸ್, 2 ಸೀಟಿಗೆ ಬಿಡ್ತೀವಿ. ಹೀಗೆ ಕಾಂಬಿನೇಷನ್ ಬಂದು ಚಟ್ನಿ ಫ್ರೆಂಡ್ಸ್. ಕಿಚಡಿ ಮಾಡಿದ್ರೆ ನಾವು ಚಟ್ನಿ ಹಾಕ್ತೀವಿ, ಚಟ್ನಿ ರುಬ್ತೀವಿ. ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಕಡಲೆ, ಕೊತ್ತಂಬರಿ ಸೊಪ್ಪು ಇಲ್ಲ ಫ್ರೆಂಡ್ಸ್, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಕೊತ್ತಂಬರಿ ಸ್ವಲ್ಪ ಪುದೀನ ಎಲ್ಲ ಹಾಕಬೇಕು, ಸ್ವಲ್ಪ ಅದಿಲ್ಲ, ಅದಕ್ಕೆ ಇಷ್ಟು ಮಾತ್ರ ಹಾಕಿ ರುಬ್ತಾ ಇದ್ದೀನಿ ಫ್ರೆಂಡ್ಸ್. ಚಟ್ನಿ ಆಯಿತು. ನೋಡಿ ಫ್ರೆಂಡ್ಸ್ ಆಯಿತು. ಇವಾಗ 2 ಸೀಟಿ ಬಿಟ್ಟಿದೆ, ಆಯಿತು ಫ್ರೆಂಡ್ಸ್. ಕಿಚಡಿ ಆಯಿತು, ಬಿಸಿ ಬಿಸಿ ಕಿಚಡಿ. ನೀವು ಮಾಡಿ ಫ್ರೆಂಡ್ಸ್, ಈ ಥರ ಕಿಚಡಿ ಚೆನ್ನಾಗಿರುತ್ತೆ, ಹೆಸರುಬೇಳೆ ಕಿಚಡಿ.
ಫ್ರೆಂಡ್ಸ್, ಬಿಸಿ ಬಿಸಿ ಕಿಚಡಿ, ಹೆಸರುಬೇಳೆ ಕಿಚಡಿ ಚಟ್ನಿ, ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮಾಡಿ ಫ್ರೆಂಡ್ಸ್. ನೆನೆ ಹೋಗಿದ್ವಲ್ಲ ನಾವು, ಲಕ್ಕೋಳಿ ಡ್ಯಾಮ್ಗೆ ಹೋಗಿದ್ವಲ್ಲ ನೋಡಕ್ಕೆ, ಅಲ್ಲಿ ಬರ್ತಾ ಇರ್ಬೇಕಾದ್ರೆ ತಗೊಂಬಂದ್ವಿ ಫ್ರೆಂಡ್ಸ್ ಟಾಪು. ಇನ್ನೊಂದು ಟಾಪ್ ತಗೊಂಬಂದಿದ್ದೀನಿ. ಇದೊಂದು ಟಾಪ್ ತಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇದೊಂದು ತಗೊಂಬಂದಿದ್ದೀನಿ. ನೋಡಿ, ಇದು ವಾಸ್ಕೋಟ್ದು, ಇದು ಒಳಗಡೆ ಹಾಕೊಳ್ಳೋ ವಾಸ್ಕೋಟು. ಅದ್ರ ಮೇಲೆ ಇದು ವಾಸ್ಕೋಟ್ ತೋರಿಸಿದ್ನಲ್ಲ, ಅದು ಈ ಥರ. ಇದು ವಾಸ್ಕೋಟು, ಇದ್ರೊಳಗಡೆ ಹಾಕೊಳ್ಳೋದು ಟಾಪ್. ಇದು ವಾಸ್ಕೋಟು ತೋರಿಸಿದ್ನಲ್ಲ ಫ್ರೆಂಡ್ಸ್ ನೀವು ಫಸ್ಟ್. ಈಗ ಈ ಥರ ನೋಡಿ, ಇದು ಅದ್ರ ಮೇಲೆ ವಾಸ್ಕೋಟ್ ಬಂದಿದೆ. ದೊಡ್ಡೋಳಿಗೆ ತಗೊಂಬಂದಿರೋದು ಫ್ರೆಂಡ್ಸ್ 6 ಟಾಪ್ ಫ್ರೆಂಡ್ಸ್. ದೊಡ್ಡೋಳಿಗೆ ಚಿಕ್ಕವರಿಬ್ರಿಗೂ 2 ತಗೊಂಬಂದಿದ್ದೀನಿ ನೋಡಿ. ಇದು ಚಿಕ್ಕವಳಿಗೆ, ಇದು ಚಿಕ್ಕವಳಿಗೆನೆ ಫ್ರೆಂಡ್ಸ್. ಇದನ್ನು ಇದು 2ನೇ ಮಗಳಿಗೆ. ಅದು ಇನ್ನೊಂದು ಹಾಕೊಂಡು ಹೋಗಿದ್ದಾಳೆ ಅವಳು. ತುಂಬ ಚೀಪ್ ಆಗಿದೆ ಫ್ರೆಂಡ್ಸ್. ಇದು ರೇಟ್ ಎಲ್ಲ ನಾವು ಲಕ್ಕೋಳಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ರಂಗೇನಹಳ್ಳಿ ಅಂತ ಹೇಳ್ಬಿಟ್ಟು, ಅಲ್ಲೇ ಅಕ್ಕಪಕ್ಕ ಯಾರಾದರೂ ಇದ್ದರೆ ಹೋಗಿ ತಗೊಳ್ಳಿ. ರಂಗೇನಹಳ್ಳಿಲಿ ತುಂಬ ಚೆನ್ನಾಗಿದೆ, ಸಂಜು ಅಂಗಡಿ ಅಂತ ಹೇಳ್ಬಿಟ್ಟು ತಗೊಳ್ಳಿ ಫ್ರೆಂಡ್ಸ್. ನೋಡಿ, ಇದೆಲ್ಲ 350, 400 ಫ್ರೆಂಡ್ಸ್. ಇದು 350 ಫ್ರೆಂಡ್ಸ್. ಇದು ವಾಸ್ಕೋಟಿಂದ ಬಂದು 500 ರೂಪಾಯಿ. ಇದು 450. ಇದು ಬಂದು 700 ರೂಪಾಯಿ. ಇದು 480. ಇದು 500 ಫ್ರೆಂಡ್ಸ್. ಇದು 500. ತುಂಬ ಕಮ್ಮಿ ಇದೆ ಬೆಲೆ, ತಗೊಳ್ಬೋದು ಫ್ರೆಂಡ್ಸ್. ರಂಗೇನಹಳ್ಳಿಲಿ ಸಂಜು ಅಂಗಡಿ ಅಂತ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಯಾರಾದರೂ ಇದ್ದರೆ ಹೋಗಿ ತಗೊಳ್ಳಿ, ಚೆನ್ನಾಗಿದೆ ಬಟ್ಟೆ, ತುಂಬ ಚೆನ್ನಾಗಿದೆ. ನಾನು ಇಷ್ಟಪಟ್ಟು ಇಷ್ಟೊಂದು ಇನ್ನೂ ಲಗಿನ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಲಗಿನ್ಸ್ ನೋಡಿ, ಲಗಿನ್ಸು ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. 140 ಲಗಿನ್ಸ್. ದೊಡ್ಡವಳದು ಸ್ವಲ್ಪ ರೇಟ್ ಜಾಸ್ತಿ, 3XL. ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಲೇಡೀಸ್ಗೆ ಯಾವ ಸೈಜ್ ಆದ್ರೂ ಪೆಟ್ಟಿಕೋಟ್ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. 120 ರೂಪಾಯಿಗೆ ನಾವು ಬಟ್ಟೆ ತೊಗೊಂಬಂದು ಹೊಲ್ಸ್ಕೊಂಡ್ರೂ ಆಗಲ್ಲ. ತುಂಬ ಚೆನ್ನಾಗಿದೆ, ಫ್ರೀ ಆಗಿದೆ ನೋಡಿ. ಪೆಟ್ಟಿಕೋಟ್ ನೋಡಿ, ತುಂಬ ಚೆನ್ನಾಗಿದೆ. ಲಗಿನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಲಗಿನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪೆಟ್ಟಿಕೋಟು ಎಲ್ಲ ತುಂಬ ಚೆನ್ನಾಗಿ. ಇಷ್ಟೆಲ್ಲ ಬಟ್ಟೆ ತೊಗೊಂಡ್ರು ಬರೀ 6000 ಅಷ್ಟೇ ಫ್ರೆಂಡ್ಸ್ ಆಗಿರೋದು. ತುಂಬ ಚೆನ್ನಾಗಿದೆ ಬಟ್ಟೆ. ಆಯಿತು ಫ್ರೆಂಡ್ಸ್, ನೋಡಿ ಬಟ್ಟೆ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.